ಇವತ್ತಿನಿಂದ ನಮಗೆ ಗಮ್ಮತ್ತು, ಷಷ್ಠಿಯ ಗಮ್ಮತ್ತು. ನಮಗೆ ಕಾಲಿಂಟು ರಪ್ಪ ಹೋಗಿ ಬರ್ಪನದೇ ತಿಟ್ಟು ಬರ್ಕ ಚೂರು. ನಾವೆಲ್ಲ ಚಿಕ್ಕ ಇರುವಾಗ ಕ್ರಿಕೆಟ್ ಎಲ್ಲ ಈ ಪ್ಲೇಸಲ್ಲೇ ಆಡ್ತಾ ಇದ್ದದ್ದು. ನನ್ನದು ಹೇರ್ ಸ್ಟೈಲ್ ನೋಡಿದ್ದೀರಾ? ಇದು ನಾವು ರೆಡಿ ಮಾಡಿದ ಸ್ಟಫಿಂಗ್ ಉಂಟಲ್ಲ, ಅದನ್ನು ಹೀಗೆ ತುಂಬಿಸುವುದು ಇದಕ್ಕೆ. ನಮ್ಮ ಮನೆ ಬೆಕ್ಕುಂಟಲ್ಲ, ಅದಕ್ಕೆ ಗುಡ್ಪದಲ್ಲ ರೆಡ್ ಪೋ ಅಂಜಿ ಪೋ. ನಮ್ಮ ಮನೆಯ ನಾಯಿಗೆ ವೆಜ್ ಎಲ್ಲ ಇಳಿಯುವುದಿಲ್ಲ, ಅದಕ್ಕೆ ನಾವು ಬೆಂಚನ ತಗೊಂಬಂದದ್ದು. ಅದಾದರೂ ಕುರಿತದ ನೋಡುವ. ಹೀಗೆ ಬಿಡ್ದೊಂದೊಂದನ್ನು. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಮಗೆ ಕಾಣುವುದಿಲ್ಲವ, ನಮಗೆ ಇವತ್ತಿನಿಂದ ನಮಗೆ ಗಮ್ಮತ್ತು, ಷಷ್ಠಿಯ ಗಮ್ಮತ್ತು. ನಮಗೆ ಇವತ್ತು ಏನಿಲ್ಲ, ನಾಳೆಯಿಂದ. ಆದರೂ ಕೂಡ ನಮಗೆ ಇಲ್ಲಿ ತುಂಬ ಜನ ಅಲ್ಲ, ನಮ್ಮ ಮನೆಯ ಪಿರವ್ ಸೈಡ್ ಎಲ್ಲ ಇದ್ದಾರಲ್ಲ, ಹಾಗಾಗಿ ನಮಗೆ ಖುಷಿ ಆಗೋದು. ಆಚೆ ಈಚೆ ಎಲ್ಲ ಹೋಗುವಾಗ ಎಲ್ಲ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ, ಅದನ್ನು ನೋಡುದು ಕಂಡಿಯಿಂದ ಹೀಗೆ. ಮತ್ತು ನಾನೊಂದು ನಿಮಗೆ ಸಿಂಪಲ್ ರೆಸಿಪಿ ತೋರಿಸ್ತೀನಿ, ಶಾರ್ಟ್ ಕಟ್ಟಲ್ಲಿ. ತುಂಬ ದೊಡ್ಡದು ಎಳಿಲಿಕ್ಕೆ ಹೋಗೋದಿಲ್ಲ, ಎಳಿಲಿಕ್ಕೆ ಹೋದರೆ ಯಾರು ಕೂಡ ನೋಡೋದಿಲ್ಲ ಅಂತ ನನಗೆ ಗೊತ್ತುಂಟು. ಅದಕ್ಕೆ ನಾನು ಶಾರ್ಟ್ ಕಟ್ಟಲ್ಲಿ ತೋರಿಸ್ತೀನಿ. ಮಿರ್ಚಿ ಬೋಂಡ ಅಂತ ನೋಡಿರ್ಬೋದು, ಅದು ಪವರ್ ಹೌಸಲ್ಲಿ ಒಬ್ಬರು ಮಾಡಿದರು. ಅವರು ನಾಯಿ ಎಲ್ಲ ಸಾಕ್ತಾರಲ್ಲ ತುಂಬ, ಅವರು ಮಾಡಿದರು. ಅದಕ್ಕಿಂತ ಮುಂಚೆ ಕೂಡ ನಾನು ನೋಡಿದ್ದೆ ಒಂದರಲ್ಲಿ, ಆದರೂ ಕೂಡ ಒಂದು ಮಾಡುವ ಅಂತ ಈಗ ಇದ್ದೇನೆ ನಾನು. ಸೊ ನಿಮಗೆ ಮಾಡುವಾಗ ಮೇಲೆ ಅಂತ ತೋರಿಸ್ತೀನಿ ನಾನು. ಮತ್ತು ನಾವು ಆದರೆ ಅಲ್ಲಿಗೆ ಹೋಗುವ ಆಯಿತಾ, ಷಷ್ಠಿ ಆಗುವ ಜಾಗಕ್ಕೆ. ಇಲ್ಲದಿದ್ದರೆ ಈಗೆಲ್ಲ ಹೋಗಿ ಬರುವ. ಯಾರೂ ಇಲ್ಲ ಈಗ, ಎಲ್ಲರೂ ಮಠಕ್ಕೆ ಹೋಗಿದ್ದಾರೆ ಚಹಾ ಕುಡಿಲಿಕ್ಕೆ, ಹಾಗಾಗಿ ಖಾಲಿ ಉಂಟು. ರಪ್ಪ ಹೋಗಿ ಬರ್ಪನದೇ ತಿಟ್ಟು ಬರ್ಕ ಚೂರು ಮೂಳೆ ಏರ್ಲಿಜ್ಜರತ್ತ. ಬನ್ನಿ ಹೋಗುವ. ಈಚೆಂದ ಹೋಗ್ಲಿಕ್ಕೆ ನಮಗೆ ತುಂಬ ಕೈತಲು ಹತ್ತಿರ. ಅಲ್ಲಿ ನೋಡಿ, ಮೊನ್ನೆ ಮಳೆ ಬಂದು ಎಲ್ಲ ಪಾಯಸದ ಥರ ಆಗಿದೆ. ಈಚೆಯಿಂದ ಹೋಗ್ಲಿಕ್ಕೆ ಆಗೋದಿಲ್ಲ. ನಾನು ಹೋಗ್ತಿದ್ದೆ, ಅವಳಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಇಲ್ಲಿ ಜಾರಿ ಬಿದ್ದರೆ. ಪೂಜೆ ನೆಟ್ಟೆ ಆಚೆಯಿಂದ ಹೋಗುವ ನಾವು, ರೋಡಿಂದ ಆ ಸೈಡ್ ರೋಡಲ್ಲಿ ಹೋಗುವ. ಕೆಸರುಂಡ ಉಳ್ ಜಾರಿಯಾಡ, ಈಚೆಯಿಂದ ಹೋಗುವ. ನೋಡಿ ಇಲ್ಲಿ ಊಟ, ಇಲ್ಲಿ ಸಾಮ್ಯಾನ ಇನ್ನೂ ಹಾಕಬೇಕು. ಸಾಮ್ಯಾನ ತಗಡ ಹಾಕ್ತಾರ ಗೊತ್ತಿಲ್ಲ. ನೋಡಿ ಗದ್ದೆಯಲ್ಲಿ ಊಟ. ಇದುವೇ ನಮ್ಮ ಮನೆ. ನೋಡಿ ಅಲ್ಲಿ ಎಲ್ಲ ಕೆಸರಾದದ್ದು, ಮೊನ್ನೆ ಒಂದು ಮಳೆಗೆ. ಹೋಗುವ. ಅಯ್ಯಪ್ಪ ಸ್ವಾಮಿಗಳದ್ದು ಮಾಳೆ ಹಾಕೋದು ಇನ್ನೂ ಹಾಕಬೇಕು, ರೆಡಿ ಮಾಡಿಟ್ಟು ಹೋಗಿದ್ದಾರೆ. ಚಪ್ಪಲ್ ಅಲ್ಪದೆಪ್ಪುನಾ ನೋಡಿ, ಇದುವೇ ಹೊಸತ್ತು ಹಾಲ್ ಆದದ್ದು. ಆ್ಯಕ್ಚುಲಿ ನಾಳೆ ಅಂತ ಉದ್ಘಾಟನೆ ಇದ್ದದ್ದು, ಆದರೆ ಇವತ್ತೇ ಉದ್ಘಾಟನೆ ಮಾಡ್ತಾರಂತೆ. ಇದೊಂದು ಹಾಲು ನೋಡಿ, ಅಲ್ಲಿ ಅಡುಗೆ ಮಾಡುವದ್ದು. ನಾಳೆ ಇಲ್ಲಿ ಅಡುಗೆ, ಇಲ್ಲಿ ಎಲ್ಲ ಕನಕೆಲ್ಲ ಬಂದಿದೆ, ಕಟ್ಟಿಗೆ ನೋಡಿ. ಇದು ಅಡುಗೆಯದ್ದು, ಇಲ್ಲಿ ಅಡುಗೆ ಮಾಡೋದು. ನಾಳೆ ಸ್ಟಾರ್ಟ್ ಆಗುತ್ತೆ, ನಾಳೆ ಪಂಚಮಿ ಅಲ್ಲ. ಮತ್ತೆ ಉದ್ಘಾಟನೆ ಆಗುವಾಗ ಬಂದರೆ ಬರ್ತೇನೆ. ಇದುವೇ ಹಾಲ್ ದೊಡ್ಡದು ನೋಡಿ. ಮೂಲ್ದದ್ದೆ ಕೈದಕ್ಕರೇನಾ? ಇಲ್ಲಿ ಹೊರಗಡೆ ಎಂತಂತ ಗೊತ್ತಿಲ್ಲ, ಕೈ ತೊಳಿಲಿಕ್ಕೆ ಏನಾ ಹೋಗ್ಲಿಕ್ಕೆ ಆಗ್ತದ? ಯಾರಿಲ್ಲ, ಎಲ್ಲರೂ ಚಹಾ ಕುಡಿಲಿಕ್ಕೆ ಮಠಕ್ಕೆ ಹೋಗಿದ್ದಾರೆ. ಈ ಪ್ಲೇಸಲ್ಲಿ ಗದ್ದೆ ಇತ್ತು, ಹಾಗೆ ಗದ್ದೆ ಇತ್ತು ನೋಡಿ. ಹೀಗೆ ಇಲ್ಲಿ ಎಲ್ಲ ಕ್ರಿಕೆಟ್ ಎಲ್ಲ ಆಡ್ತಾ ಇದ್ದರು. ನಾವೆಲ್ಲ ಚಿಕ್ಕ ಇರುವಾಗ ಕ್ರಿಕೆಟ್ ಎಲ್ಲ ಈ ಪ್ಲೇಸಲ್ಲೇ ಆಡ್ತಾ ಇದ್ದದ್ದು. ಈಗ ಎಲ್ಲ ಚೇಂಜಸ್ ಆಯಿತು.
ಇನ್ನು ನಾವು ಮನೆಗೆ ಹೋಗುವ. ಹೋಲು ಅಲ್ಪ ಹೋಗಿದ್ದು ಕೂಡ ನಟೆ ಆಚೆಯಿಂದಲೇ ಹೋಗುವ. ನಾನು ಅವಳನ್ನು ಎಲ್ಲೆಲ್ಲಿ ಕರ್ಕೊಂಡು ಬಂದದ್ದು ಪಾಪ ಸರ್ಕಸ್ ಮಾಡಿಕೊಂಡು. ನನಗೆ ಹೋಗ್ಲಿಕ್ಕೆ ಆಗ್ತದೆ, ಪಾಪ ಅವಳಿಗೆ ಹೋಗ್ಲಿಕ್ಕೆ ಆಗ್ತದೆ, ಇಲ್ಲ ಅಲ್ಲ. ಅದು ಕೂಡ ನನ್ನ ಜೊತೆ ಬಂದು ಅದಕ್ಕೆ ಈಗ ಈಚೆಯಿಂದ ಹೋಗುವ ಅಂತ ಹೇಳಿದ್ಲು. ಈಚೆಯಿಂದ ಹೋಗುವ ನಾವು. ಕಷ್ಟಪಡ್ತಾರೆ ರಾಣಿನ ಸಂಬಳಕ್ಕೆ ಎಲ್ಲ. ನೋಡಿ, ಸ್ವಲ್ಪ ಬಿಸಿಲಿಗೆ ಹೋಗಿ ಬಂದದ್ದು, ಈಗ ತಲೆನೋವು ಉಂಟು ನನಗೆ. ಎಂಥ ಅವಸ್ಥೆ ನನ್ನದು ನೋಡಿ. ಸ್ವಲ್ಪ ಕೂಡ ಬಿಸಿಲಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ನನ್ನದು ಹೇರ್ ಸ್ಟೈಲ್ ನೋಡಿದ್ದೀರಾ? ಇದು ಸರಿಯಾಗಲಿಲ್ಲ. ನಾನು ಕಾಲೇಜಿಗೆ ಹೋಗುವಾಗ ಅದರಿಂದ ಪಫ್ ಅಂತ ಹೇಳಿದಲ್ಲ, ಹಾಗೆ ಕಟ್ಟಿದ್ದು. ಅದು ಚಟ್ಟೆಯಾಗಿ ಹೋಗಿದೆ ಈಗ. ಹೀಗೆ ಕಟ್ತಾ ಇದ್ದೆ. ಮತ್ತು ಹೀಗೆ ಕ್ರಾಸ್ ತೆಗೆದು ಹೀಗೆ ಪಫ್ ಕಟ್ಟುವುದು. ಆನಂತರ ಇಲ್ಲಿ ನಡುವಲ್ಲಿ ಹೀಗೆ ತೆಗೆದು ಹೀಗೆ ಮಾಡಿ ಕೆಲವು ನಮೂನೆಯಲ್ಲೆಲ್ಲ ಕಟ್ತಾ ಇದ್ದೆ. ಈಗ ಕಾಲೇಜ್ ಆದ ನಂತರ ಎಂಥದ್ದು ಕೂಡ ಇಲ್ಲ, ಖಾಲಿ ಪೂಜೆ, ಒಂದು ಸೂಡಿ ಹಾಕೋದು ಬಿಡೋದು ಅಷ್ಟೇ. ಹೇರ್ ಸ್ಟೈಲ್ ಇಲ್ಲ, ಯಾವ ಸ್ಟೈಲ್ ಕೂಡ ಇಲ್ಲ. ಎಲ್ಲಿಗೋದು ಕೂಡ ಒಂದೇ ಹೇರ್ ಸ್ಟೈಲ್. ಇದು ಹೇರ್ ಸ್ಟೈಲಾಗಿ ಕಾಣಲಿಕ್ಕಿಲ್ಲ ನಿಮಗೆ. ಅದು ಕಟ್ತಾನೆ ಆದರೆ ಬರ್ತದೆ. ಇದು ನಾನು ಎಷ್ಟು ವರ್ಷ ಆಯಿತು ಕಟ್ಟದೆ. ಕಾಲೇಜ್ ಬಿಟ್ಟಾದ ನಂತರ ಕಟ್ಟಲೇ ಇಲ್ಲ, ಹಾಗಾಗಿ ಅದು ಸರಿ ಬರುವುದಿಲ್ಲ. ಈಗ ನಾನು ಮಿರ್ಚಿ ಬೊಂಡ ಅಂತ ಹೇಳಿದ್ನಲ್ಲ, ಅದನ್ನು ಮಾಡೋದು ತೋರಿಸ್ತೀನಿ ನಿಮಗೆ. ನಾನು ಸ್ವಲ್ಪ ರೆಡಿ ಮಾಡ್ತೀನಿ, ಅದಕ್ಕೆ ರೆಡಿ ಮಾಡಿಟ್ಟು ಮತ್ತೆ ತೋರಿಸ್ತೀನಿ. ಶಾರ್ಟ್ ಕಟ್ಟಲ್ಲಿ ತೋರಿಸ್ತೀನಿ, ಆಯಿತಾ? ನಾನು ಮಿರ್ಚಿ ಬೋಂಡ ಮಾಡೋದಂತ ಹೇಳಿದ್ನಲ್ಲ, ಸ್ಪೆಷಲ್ ಮಿರ್ಚಿ ಬೋಂಡ ಇದು ನಂದು. ಇದು ಎಂತ ಗೊತ್ತುಂಟಾ, ಬಟಾಟೆ ಬಾಯ್ಲ್ ಮಾಡಿದ್ದೀನಿ ನಾನು. ಬಟಾಟೆ ಬಾಯ್ಲ್ ಮಾಡಿ ಅದಕ್ಕೆ ಪನ್ನೀರ್ ಕೂಡ ಹಾಕಿದ್ದೇನೆ. ಚೀಸ್ ಇದ್ದರೆ ಚೀಸ್ ಕೂಡ ಹಾಕ್ಬೋದು. ಆನಂತರ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಹೀಗೆ ಮಿಕ್ಸ್ ಮಾಡಿ ಇಟ್ಟಿದ್ದೇನೆ. ಹೀಗೆ ಮಿಕ್ಸ್ ಮಾಡಿ ನಿಮಗೆ ಬೇಕಿದ್ದರೆ ಎಕ್ಸ್ಟ್ರಾ ಮೆಣಸಿನಕಾಯಿ ಕೂಡ ಹಾಕ್ಬೋದು. ನಾನು ಮೆಣಸಿನ ಹುಡಿ ಹಾಕಿದ್ದೇನೆ, ಮೆಣಸಿನಕಾಯಿ ಹಾಕಲಿಲ್ಲ. ಹೀಗೆ ಇದನ್ನು ಮ್ಯಾಶ್ ಮಾಡಿಡಿ. ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ ನಾನು. ನೆಕ್ಸ್ಟ್ ಸ್ಟೆಪ್ಪು ಎಂತ ಗೊತ್ತುಂಟಾ, ನಿಮಗೆ ಬೇಕಾದರೆ ಹೀಗೆ ಇಡೀ ಕೂಡ ಇಡ್ಬೋದು, ಇಲ್ಲದಿದ್ದರೆ ಹೀಗೆ ಕಟ್ ಕೂಡ ಹಾಕ್ಬೋದು. ನಾನು ಕಟ್ ಮಾಡಿ ಹಾಕ್ತಾ ಇದ್ದೇನೆ. ನಾವು ರೆಡಿ ಮಾಡಿದ ಸ್ಟಫಿಂಗ್ ಉಂಟಲ್ಲ, ಅದನ್ನು ಹೀಗೆ ತುಂಬಿಸುವುದು ಇದಕ್ಕೆ. ನಿಮಗೆ ಕಿರಿಕಿರಿ ಆಗ್ಬೋದು, ಯಾರು ಬಟಾಟೆ ಎಲ್ಲ ಬಾಯ್ಲ್ ಮಾಡಿ ಇದಕ್ಕೆಲ್ಲ ತುಂಬಿಸಿ ಹೀಗೆ ಕಾಯಿಸಿ ತಿನ್ಬೋದಂತೇಳಿ. ಹಾಗೆ ತಿನ್ಬೋದು, ಅದು ಕೂಡ ಒಂದು ಸ್ವಲ್ಪ ಸ್ಪೆಷಲ್ ಇರಲಿ ಅಂತ ನಾನು ಹೀಗೆ ಮಾಡಿದ್ದು ಅಷ್ಟೇ. ನಮ್ಮ ಮನೆ ಬೆಕ್ಕುಂಟಲ್ಲ, ಅದಕ್ಕೆ ಯಾಕ ಬುಡ್ಪೆಲ್ಲ ರೆಡ್ ಪೋ ಅಂಜಿ ಪೋ ಬಗ ಬರ್ಪೆ ಪೋ ಕೊಡ್ತೆ ಕೋರ್ಸಿ ನಾವು ಕೇಳು ಕುಂಡೆಗೆ ಹೊಡಿಬೇಕು ಹೋಯ್ತದು. ಫಸ್ಟ್ ಟೈಮ್ ಟ್ರೈ ಮಾಡೋದು ನಾನು, ಗೊತ್ತಿಲ್ಲ ಏನಾಗ್ತದಂತ. ವೆಜ್ ಅಲ್ಲ ನಾವು, ಹಾಗಾಗಿ ಇದು ಮಾಡುವಂಥ. ವೆಜ್ ಅಂದರೆ ನಾವು ಷಷ್ಠಿ ತನಕ ಮಾತ್ರ, ನಮಗೆ ಹತ್ತಿರ ಅಲ್ಲ, ಹಾಗಾಗಿ ನಾವು ಒಂದು ವಾರ ಬಿಡ್ತೇವೆ. ಏನಾದರೂ ಒಂದು ಸೈಡ್ ಡಿಶ್ ಇರಲಿ ಅಂತೇಳಿ ಮಾಡೋದು. ಈಗ ಎಲ್ಲ ನಾನು ತುಂಬಿಸಿ ಇಡ್ತೀನಿ. ಇನ್ನೊಂದೇನು ಗೊತ್ತುಂಟಾ, ಹೀಗೆ ಓಪನ್ ಮಾಡಬೇಕಂತೇನೇಲಿ ಇಲ್ಲ, ಹೀಗೆ ಸೀಲ್ ಮಾಡಿ ನಾನು ಫುಲ್ ಓಪನ್ ಮಾಡಿದ್ದೇನಲ್ಲ, ಇದರೊಳಗೆ ಹಾಕಿ ಕೂಡ ಬಿಡ್ಬೋದು. ನಾನು ಹಾಗೆ ಮಾಡಲಿಕ್ಕೆ ಹೋಗಲಿಲ್ಲ, ತುಂಬ ದೊಡ್ಡದಾಗ್ತದೆ. ಅದ ನಂತರ ಅದು ಒಳಗೆ ಬೇಯುವುದಿಲ್ಲ ಅಂತೇಳಿ ನಾನು ಮಾಡಲಿಲ್ಲ. ನಿಮಗೆ ಹಾಗೆ ಬೇಕಾದರೂ ಮಾಡ್ಬೋದು. ನಾನೀಗೆಲ್ಲ ತುಂಬಿಸಿ ತಗೊಳ್ತೀನಿ ನೋಡಿ. ಈಗ ನಾನು ಸ್ಟಫಿಂಗ್ ಮಾಡಿ ಇಟ್ಟಿದ್ದೇನೆ ರೆಡಿ. ಅದನ್ನು ಹೀಗೆ ಕಡಲೆಟ್ಟಿಗೆ ಮುಳುಗಿಸುವುದು. ಹೀಗೆ ಮುಳುಗಿಸಿ ಸ್ವಲ್ಪ ಜಾಗ್ರತೆ ಮಾಡಿ ಇಡ್ಬೋದು ಅದು ನೋಡಿ. ಹೀಗೆ ಮುಳುಗಿಸಿ ಒಂದೊಂದನ್ನೇ ಹೀಗೆ ಬಿಡುವುದು. ತುಂಬ ಅದನ್ನು ತೋರಿಸಿ. ಹೀಗೆ ಬಿಡ್ದೊಂದೊಂದನ್ನು ನಾನು ಈಗ ಎಲ್ಲ ಬಿಡ್ತೀನಿ. ಆನಂತರ ಊಟ ಮಾಡುವಾಗ ಸಿಗ್ತೀನಿ, ಆಯಿತಾ? ಫ್ರೈ ಆಗೊಂಬಂದು
ಫ್ರೈ ಆಗ್ತಾ ಉಂಟು ನೋಡಿ. ಇನ್ನೊಂದು ಏನಂದರೆ ಅದರದ್ದು ಉಳಿದಿದ್ರೆ ಸ್ಟಫಿಂಗ್ ಎಲ್ಲ ಇದ್ದರೆ ಕಡಲೆ ಹಿಟ್ಟಲ್ಲಿ ಗೋಲ್ ಮಾಡಿ ಕಡಲೆ ಹಿಟ್ಟಲ್ಲಿ ಮುಳುಗಿಸಿ ಬಿಟ್ಟರೆ ಸಾಕು. ಆನಂತರ ಏನು ಗೊತ್ತುಂಟ, ಮೊನ್ನೆ ಒಂದು ನಾನು ಪನ್ನೀರ್ ಮಾಡಿದ್ದೆ ಅಲ್ಲ, ಪನ್ನೀರ್ ಮಾಡಿದ್ದು ಅದು ಫ್ಲಾಪ್ ಆಯ್ತು ಅಂತ ಹೇಳಿದೆ ಅಲ್ಲ. ನಿಜವಾಗಿ ಅದು ಫ್ಲಾಪ್ ಆದದ್ದು ಹೇಗೆ ಗೊತ್ತುಂಟ, ನನ್ನ ಮಿಸ್ಟೇಕ್ ಅಲ್ಲಂತೆ. ಅದು ನಾನು ಮಾಡಿದ ತೋಪುಂಟಲ್ಲ ಪಾತ್ರೆ, ಅದರಲ್ಲಿ ಎಂತ ಮಾಡಿದ್ರು ಕೂಡ ಅದು ತಲವೇ ಹಿಡಿಯುವುದಂತೆ, ಅಡಿ ಬರ್ತದೆ ಅಂತ ಹೇಳೋದು ತುಳುವಲ್ಲಿ. ಹಾಗಾಗಿ ನನಗೆ ಅದು ಫ್ಲಾಪ್ ಆದದ್ದು. ನಂಗೆ ಗೊತ್ತಿರಲಿಲ್ಲ, ಬೇರೆ ಪಾತ್ರೆಯಲ್ಲಿ ಮಾಡ್ತಿದ್ರೆ ಆಗ್ತಿತ್ತ ಏನ, ಅದರಲ್ಲಿ ಎಂತ ಮಾಡಿದ್ರು ಕೂಡ ಹಾಗೆ ಅಂತೆ. ಹಾಗಾಗಿ ಅದೊಂದು ಫ್ಲಾಪ್. ನಾನು ಈ ರೆಸಿಪಿ ಮಾಡಲಿಕ್ಕೋಸ್ಕರನೇ ಪನ್ನೀರನ್ನು ನಾನು ರೆಡಿ ಮಾಡಲಿಕ್ಕೆ ಇದ್ದದ್ದು ಅದಕ್ಕೆ. ಮತ್ತು ನಾವು ಅಂಗಡಿಯಿಂದಲೇ ತಂದದ್ದು. ಇನ್ನೂ ಹಾಲಿನ ಹುಡಿ ಸಿಕ್ಕಿದ್ರೆ ಮಾಡಬೇಕು. ಕರಿಯುತ್ತಾ ಸ್ವಲ್ಪ ಫ್ರೈ ಆಗಲಿ. ಅದು ಎಂತ ಗೊತ್ತು, ನನಗೆ ಕರೆಕ್ಟ್ ವೀಡಿಯೋ ಮಾಡಲಿಕ್ಕೆ ಆಗೋದಿಲ್ಲ. ಇಲ್ಲಿ ಕೆಲಸ ಎಲ್ಲ ಆಗ್ತಾ ಉಂಟಲ್ಲ, ಅದು ಸೌಂಡು ಬೆಳಿಗ್ಗೆಯಿಂದ ಸಂಜೆ ತನಕ. ನಮಗೆ ಸಂಜೆ ಆಗುವಾಗ ಇದು ಬಂದಾಗಿ ಹೋಗ್ತದೆ. ನಮ್ಮ ಮನೆಯ ನಾಯಿಗೆ ವೆಜ್ ಎಲ್ಲ ಇಳಿಯುವುದಿಲ್ಲ. ತಿನ್ನ ಅಲ್ಲಿ ಪಾರ್ತಿನ ಉನು ಉನು ಏಕ್ ಅವಳು ಉನು ಪಾರ್ತಿನತ. ಅವು ಕೂಡ ಇನ್ನಲ್ಲ ಮೀನು ಕಂದು ನಾನು ನಿಲ್ಕೊಂಡು ಹೋಗೋ ತಿನ್ನ ಹೋಗೋ. ಅದಕ್ಕೆ ನಾವು ಬೆಂಚನ ತಗೊಂಬಂದು ಅದಾದ್ರೂ ಕುರಿತದೆ ನೋಡುವ. ದಾ ತಿನ್ನು. ಅವು ಜಪ್ಪುನ್ ಅವು ಮಿತ್ತದ ಮಾತ್ರ ಅವು ತಿನ್ನು ಪೂಜಿ. ಸ್ಪೆಷಲ್ ಆಗಬೇಕು ಅದಕ್ಕೆ ನೋಡಿ ನಾವು ಎಂತ ಹೇಳಿದ್ರು ದಹಿ ಹಾಕೋದು. ದಹಿಯಲ್ಲಿ ತಿಂತದೆ ಸ್ವಲ್ಪ. ಅದು ಕೂಡ ಮೇಲೆದು ಮಾತ್ರ ತಿನ್ನೋದು, ಇನ್ನೂ ಅನ್ನ ತಿನ್ನೋದಿಲ್ಲ. ಅದು ಮಿಕ್ಸ್ ಮಾಡಿ ಹಾಕಲಿಕ್ಕೆ ನಮಗೆ ಮರ್ತೋಯ್ತು. ಚರ್ಬಿ ನೋಡಿ ಅದರದ್ದು. ಈಗ ಊಟ ಮಾಡೋದು. ಟೇಸ್ಟ್ ನೋಡುವ ಹೇಗಾಗಿದೆ ಅಂತ. ನಾನು ಟೇಸ್ಟ್ ನೋಡಲಿಲ್ಲ. ಸೂಪರ್ ಆಗ್ತದೆ. ಒಮ್ಮೆ ಟ್ರೈ ಮಾಡಿ ನೀವು ಕೂಡ. ಈಸಿ, ಸ್ವಲ್ಪ ಕೆಲಸ ಉಂಟಂತೇಳಿ ಅಷ್ಟೇ. ಚೆಂದ ಆಗ್ತದೆ ತಿನ್ನಲಿಕ್ಕೆ. ಊಟ ಮಾಡೋದು ಬೀಟ್ರೂಟ್ ಪದಾರ್ಥ. ಯಾಕಂದೆ ನನ್ನನ್ನು ನಾನೇ ಹೊಗಳೋದು, ಬೇರೆಯವರು ಹೇಳಬೇಕಲ್ಲ. ಅವ್ರ ಜೊತೆ ಕೇಳುವ ಅವಳಂತ ಹೇಳ್ತಾಳಂತ. ಹೇಗಾಗಿದೆ? ಚೆಂದಾಗಿದೆ ಅಂತ. ಯಾಕೆ ಅವಳು ತಿಂದಿದ್ದಾಳಂತೆ, ಚೆಂದಾಗಿದೆ ಅಂತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಇದು ವಿಡಿಯೋ ಕಂಟಿನ್ಯೂ ಆದರೆ ಆಗ್ಬೋದು, ಇಲ್ಲದಿದ್ದರೆ ಇಲ್ಲಿಗೆ ಎಂಡ್ ಆಗ್ತದೆ. ಗೊತ್ತಿಲ್ಲ ಏನಂತ. ಇವತ್ತು ಉದ್ಘಾಟನೆ ಉಂಟಂತ ಹೇಳ್ತಿದ್ದಾರೆ. ಅದರ ವಿಡಿಯೋ ಮಾಡಲಿಕ್ಕೆ ಸಿಗ್ತದೆ ಇಲ್ವ ಅಂತಲೂ ಗೊತ್ತಿಲ್ಲ ನನಗೆ. ಸಿಕ್ಕಿದರೆ ಈ ವಿಡಿಯೋದಲ್ಲಿ ಕಂಟಿನ್ಯೂ ಆಗ್ಬೋದು, ಇಲ್ಲದಿದ್ದರೆ ಬೇರೆ ವಿಡಿಯೋ ಕೂಡ ಬರ್ಬೋದು. ನೋಡುವ ಏನಂತ. ಈ ವಿಡಿಯೋ ಎಂಡ್ ಆದರೂ ಎಂಡು ಕೂಡ ಆಗ್ಬೋದು.